ಒಂದು ಇಲ್ಲಿ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾನು, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಇಲ್ಲ. ಬರೆಯಬೇಕಿದ್ರೆ ತಾವು. ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ BLP ಇತ್ತು, BL ಸಂತೋಷ್ ಪಾರ್ಟಿ ಇತ್ತು. ಈಗ ಇಲ್ಲಿ BSP ಇದೆ, BS ಯಡಿಯೂರಪ್ಪ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಇಲ್ಲ. ಯಾರು ಅವರ ಹಿಂದೆ ನೆತ್ತಾಡ್ತಾರೆ, ಅವರಿಗೆ ಬಕೆಟ್ ಹಿಡಿತಾರೆ, ಅವರ ಜೊತೆಯಲ್ಲಿ ಗುರುತಿಸ್ಕೊಳ್ತಾರೆ, ಅವ್ರು ಏನೇ ಹೇಳಿದ್ರು ಜೈ ಅಂತ ಹೇಳಿಕೊಂಡು ಹೋಗ್ತಾರೆ. ಅವರಿಗಿಲ್ಲಿ ಅವಕಾಶ ಆಗ್ತಾ ಇದೆ. ಯಾರ ಕೈ ಮೇಲ್ಗೈ ಆಗ್ತದೆ ಆ ಗುಂಪಿನವರಿಗೆ ಅವರಿಗೆ ಅವಕಾಶ ಆಗ್ತಾ ಇದೆ. ಹಾಗಂತ ಹೇಳಿಕೊಂಡು ಕಾಂಗ್ರೆಸ್ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದ, ಅದು ಪೂರ್ತಿ ಕೊಟ್ಟಿಲ್ಲ. ಹಾಗಾಗಿ ಇವತ್ತು 3 ಕ್ಷೇತ್ರ ನಮಗೇನಿಲ್ಲ ಅವಕಾಶ ಸಿಕ್ಕಿದೆ. ಇದನ್ನು ಗೆಲ್ಲಿಸುವ ಮುಖಾಂತರ ಈ ಸಮಾಜಗಳಿಗೆ, ಕೇವಲ ನಮ್ಮ ನಾರಾಯಣಗುರು ಸಮಾಜ 26 ಪಂಗಡದ ಮಾತ್ರ ಅಲ್ಲ, ಹಿಂದುಳಿದ ವರ್ಗದ ಸಮಾಜಗಳು, ಯಾವ ಸಣ್ಣ ಸಣ್ಣ ಸಮಾಜಗಳು ಯಾರಿದ್ದಾರೆ ಅವರಿಗೂ ಶಕ್ತಿಯನ್ನು ತುಂಬಿಸೋದಕ್ಕೋಸ್ಕರ, ಅವರಿಗೂ ಧೈರ್ಯವನ್ನು ತುಂಬಿಸೋದಕ್ಕೋಸ್ಕರ ನಾವಿವತ್ತು ಪ್ರಯತ್ನ ಮಾಡಲೇಬೇಕಾಗಿದೆ. ನಿಜವಾದ ಹಿಂದುತ್ವ ಏನು, ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ. ಅತ್ಯಂತ ಕಟ್ಟಕಡೆಯ ವ್ಯಕ್ತಿ ಕೂಡ, ಅತ್ಯಂತ ಕಟ್ಟಕಡೆಯ ಸಮಾಜ ಕೂಡ ಸ್ವಾಭಿಮಾನದಿಂದ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ, ಸಶಕ್ತ ಆಗಬೇಕು ಅಂತ ಹೇಳ್ತಾರೆ. ಆ ಕಡೆಗೆ ಇವತ್ತು ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ. ಅದು ಆಗಬೇಕಿದ್ರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು, ನಮ್ಮ ಸಮಾಜಕ್ಕೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಅದನ್ನು ಗೆಲ್ಲಿಸುವ ಮುಖಾಂತರ ಈ ಎಲ್ಲ ಸಮಾಜಗಳಿಗೆ ಶಕ್ತಿಯನ್ನು ತುಂಬಿಸಬೇಕು ಅನ್ನೋ ನಿರ್ಣಯವನ್ನು ಇಟ್ಟುಕೊಂಡು ಇವತ್ತೇನು ಗುರುಗಳು ನಮಗೆ ಹೇಳಿದ್ದಾರೆ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಹೊರಟಿದ್ದೇವೆ. ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ. ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಜವಾಬ್ದಾರಿ ಇದ್ದವರಲ್ಲ, ಹುದ್ದೆಯಲ್ಲಿದ್ದವರು ಅಲ್ಲ, ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ. ಬಡತನದಲ್ಲೇ ಹುಟ್ಟಿ ಬೆಳೆದವನು. SLC ತನಕ ಲ್ಯಾಂಪಲ್ಲಿ ಗ್ಯಾಸ್ ಲೈಟಲ್ಲಿ ನಾನು ಶಾಲೆಯನ್ನು ಕಲಿತವನು, ವಿದ್ಯಾಭ್ಯಾಸ ಮಾಡಿದವನು ನಾನು. ಆದ್ರೆ ಅವತ್ತು ಹಿಂದುತ್ವ ಅಂತ ಹೇಳಿ ಸಂಘ ಅಂತ ಹೇಳಿಕೊಂಡು ನಿಂತಿದ್ದೆ. ಒಂದು ನಿಮಿಷ, ಜಿಲ್ಲೆಯೂ ಸರಿ ಇಲ್ಲ. ಇದು ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರ್ಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು, ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು, ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲ. ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು. ಆ ಗುಲಾಮಿ ಮಾನಸಿಕತೆ ನನಗೆ, ನಾನು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ, ಶೂದ್ರ ಸಮಾಜದಲ್ಲಿ. ಕೋಟಿ ಚೆನ್ನಯ್ಯರು ಹುಟ್ಟಿದಂಥದ್ದು. ಕೋಟಿ ಚೆನ್ನಯ್ಯರು ನಮಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದವರು. ನನ್ನ ಅಪ್ಪ ಅಮ್ಮ ಕೂಡ ನನಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದ್ರು. ನನಗೆ ಬಡತನ ಇದ್ದಿರಬಹುದು, ಸಿರಿವಂತಿಕೆ ಇಲ್ಲದಿರಬಹುದು, ಸಂಗದ್ದೇನು ಅವತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದ್ರು, ಅದನ್ನು ಹಿಡ್ಕೊಂಡು ನಾನು ಬದುಕಿದೆ. ವಿವೇಕಾನಂದರು ಏನು ಹೇಳಿದ್ರು ಅದನ್ನು ಉಳಿದವರು, ಹುಟ್ಟಿನಿಂದ ಬಡವಾಗಿರುವ, ಸಾಯ್ಬೇಕಿದ್ರೆ ಬಡವಾಗಬೇಕಾಗಿಲ್ಲ ಅನ್ನೋ ದಾರಿಯನ್ನು ಹಿಡ್ಕೊಂಡು ಉಳಿದವರು ಹೋದ್ರು. ನನಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಬಡತನದಲ್ಲಿ ಬೆಳೆದೆ. ಇವತ್ತಿಗೂ ವೈಯಕ್ತಿಕ ಜೀವನಕ್ಕೆ ಬೇಕಾದಷ್ಟು ಮಾತ್ರ ಇದೆ, ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದಿಲ್ಲ ನನ್ನ ಹತ್ರ. ಈ ಎಲ್ಲ ಇದರಿಂದಾಗಿ ಬಹುಶಃ ಸತ್ಯ ಬೇಡ ಆದ, ಜಾತಿಯು ಸತ್ಯನಿಗೆ ಅಡ್ಡ ಬಂತು. ಶೂದ್ರತನದ ಒಂದು ಏನಿಲ್ಲಿ ಇದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಸತ್ಯನಿಗೆ ಅವಕಾಶ ತಪ್ಪಿದೆ ಅಂತ ನೇರವಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸತ್ಯ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ. ಆದ್ರೆ ಸತ್ಯ ಅದೇ ಹೇಳಿದೆ ನಾನು, ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರೋದು ನಮ್ಮ 3 ವರ್ಷಗಳ ಹೋರಾಟದ ಫಲ ಇದು. ಒಂದು ನಿಮಿಷ ಬರ್ತೇನೆ ನಾನು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿ ಕೊಟ್ಟದ್ದಕ್ಕೆ ಖುಷಿ ಇದೆ, ಸಂತೋಷ ಇದೆ. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ, ಅನ್ಯಾಯ ಮಾಡಿದ್ರ? ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದ್ದೀರ ತಾವು? ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ? ಬಿಜೆಪಿಯವರು ವಿಶ್ಲೇಷಣೆ ಮಾಡಿದ್ದೀರ ತಾವು? MLC ಆಗಿದ್ರು. MLC ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು. ಯಾವ ಹುದ್ದೆ ಅದು? ಮುಖ್ಯಮಂತ್ರಿಯ ನಂತರ
ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದದು. ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆ ಅದು, ಹುದ್ದೆಯೇ ಅದು. ಇನ್ನು ಈ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಬೇರೆಯವ್ರು ಇರ್ಲಿಲ್ವ ಅಲ್ಲಿ? ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕ ನಿರ್ವಹಣೆ ಮಾಡಿದಂತಹ BN ಶಂಕರ್ ಪೂಜಾರಿ ಅವರಿದ್ರು. ಉಪಾಧ್ಯಕ್ಷ ಆಗಿದ್ದಂತಹ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ರು, ಶಿಲ್ಪಾ ಸುವರ್ಣ ಅವರಿದ್ರು. ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ಅವರಿದ್ರು. ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ರು. ಕೊಡ್ಬೋದಿತ್ತಲ್ಲ. ಸತ್ಯನನ್ನು ಬಿಟ್ಟು ಬಿಡಿ, ಸತ್ಯನೇ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಸತ್ಯ ಮಾತನಾಡ್ತಾನೆ, ಸತ್ಯ ನೇರ ಹೇಳ್ತಾನೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ನಾನು ಏನು ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ದರು. ಅದೇ ಕಾರಣಕ್ಕೋಸ್ಕರ ಇವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಆಯಿತು. ಆದರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು, ಬಹಳ ದೊಡ್ಡ ಅನ್ಯಾಯ ಆಯಿತು. ಒಂದು MP ಕ್ಷೇತ್ರ ಸಿಕ್ಕಿರ್ಬೋದು, 2 ಹುದ್ದೆಯನ್ನು ಕಳ್ಕೊಂಡು, 2 ಸ್ಥಾನವನ್ನು ಕಳ್ಕೊಂಡಿದ್ದೀವಿ ಸಮಾಜ. ಬೇರೆಯವರಿಗೆ ಕೊಟ್ಟಿದ್ರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು. ಆದರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ. ರಾಜಕೀಯದಲ್ಲಿ ಜಾತಿಯ ಮಾನದಂಡ ಆಗಬೇಕು. ದುರ್ದೈವ ಇವತ್ತು ಅದೇ ಆಗ್ತಾ ಇದೆ. ಹೇಳಲಿಕ್ಕೆ ಹಿಂದುತ್ವ ಹೇಳ್ತಾರೆ, ದುರ್ದೈವ ಜಾತಿ ಮಾನದಂಡ. ಒಂದು ಬಂಟ ಸಮಾಜಕ್ಕೆ, ಒಂದು ಬಿಲ್ಲವ ಸಮಾಜಕ್ಕೆ. ಮೊನ್ನೆಂತೂ ಒಂದು ಮಾತು ಬಂತು, ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ಬರು ಪ್ರಮುಖರು ಹೇಳ್ತಾರಂತೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮಾಜಕ್ಕೆ MP ಸ್ಥಾನಮಾನ ಕೊಡದಿದ್ರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು. ಅವರು ಬಂಟ ಸಮಾಜದ ಮೇಲೆ ಅಪವಾದ ಹಾಕಿದ್ರ ಏನು ಅಂತ ಹೇಳಿ ಗೊತ್ತಿಲ್ಲ ನನಗೆ. ಕೊಡದಿದ್ರೆ ಸೋಲಿಸ್ತಾರೆ ಅಂತ ಹೇಳಿ ಅಪವಾದ ಹಾಕಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಆದರೆ ಬಂದಿರೋ ಮಾತು, ಒಳಗಡೆ ಇದ್ದವ್ರು ನಮಗೆ ಹೇಳಿದ ಮಾತು ಇದೆ. ಅದನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಹಾಗೆ. ನಾನು ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ, ಜಾತಿಯ ಮಧ್ಯದಲ್ಲಿ ನಡೆಯುವಂಥ ಚುನಾವಣೆಯ. ಆದರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಏನು ಹೇಳುತ್ತಾರೆ, ಯಡಿಯೂರಪ್ಪನವರು ಮಾತು ಎತ್ತಿದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ. 25 ಕ್ಷೇತ್ರದಲ್ಲಿ ಯಾವ್ಯಾವ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಏನಾದ್ರು ತಮ್ಮ ಹತ್ರ ಪಟ್ಟಿದೆಯಾ? ಮಾಧ್ಯಮದವರು ತಾವು ಅದನ್ನು ತೆಗಿಬೇಕಲ್ಲ. ಕಾಂತರಾಜ್ ಆಯೋಗದ ಜನಗಣತಿ ಜಾರಿ ಬಂತು. ಎಷ್ಟು ಸರಿ ಎಷ್ಟು ತಪ್ಪಿದೆ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ. ನಮ್ಮ ಸಮಾಜದ 15 ಲಕ್ಷ ಕೊಟ್ಟೆ, ಅದು ವಾಸ್ತವ ಜನಸಂಖ್ಯೆ ಅಲ್ಲ. 12 ಲಕ್ಷ ಇಲ್ಲಿ 4 ಕ್ಷೇತ್ರದಲ್ಲಿ ಮತದಾರರೇ ಇದ್ದಾರೆ. 60 ಲಕ್ಷ ಜನಸಂಖ್ಯೆ ಅಂತ ಹೇಳಿರುವಂತಹ ಲಿಂಗಾಯತ ಸಮಾಜದ 9 ಅಭ್ಯರ್ಥಿಗಳಿಗೆ, 9 ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 9 ವ್ಯಕ್ತಿಗಳಿಗೆ 1 ಕೋಟಿಗಿಂತ ಅಧಿಕ ಇರುವಂತಹ SC ST ಸಮಾಜಕ್ಕೆ 5-6 ಕ್ಷೇತ್ರ ಸಿಕ್ಕಿರುವಂಥದ್ದು. ಹಿಂದುಳಿದ ವರ್ಗ 200 ಜಾತಿ ಸಮಾಜಗಳಿದೆ OBC ಮತ್ತು EBC ಅಲ್ಲಿ. ಪ್ರಮುಖ 3 ಸಮಾಜ, ಕುರುಬರು, ನಮ್ಮ ನಾರಾಯಣಗುರು ಸಮಾಜ, ಮೊಗವೀರ ಸಮಾಜ. ಜಾತಿ ಲೆಕ್ಕ ಅವರ ಜನಸಂಖ್ಯೆ ಅವರು ಕೊಟ್ಟಿರೋ ಅಂಕಿಅಂಶ ಪ್ರಕಾರ ಈ 3 ಸಮಾಜದ್ದು 70 ಲಕ್ಷ ಇದೆ. ಬ್ರಾಹ್ಮಣ ಸಮಾಜ 15 ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದೆ ಆಯೋಗ ವರದಿಯಲ್ಲಿ ಕೊಟ್ಟಿರುವಂಥದ್ದು. 3 ಸಮಾಜ 70 ಲಕ್ಷ ಜನಸಂಖ್ಯೆ ಆಗುವಂತಹ 200 ಜಾತಿ ಸಮಾಜ ಇರುವಂತಹ OBC EBCಗಳಿಗೆ ಸಿಕ್ಕಿರೋದು ಬರೀ 3 ಕ್ಷೇತ್ರ. ಬ್ರಾಹ್ಮಣ ಸಮಾಜಕ್ಕೆ 15 ಲಕ್ಷ ಜನಸಂಖ್ಯೆ ಇರುವವರಿಗೂ 3 ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದೆ. 60 ಲಕ್ಷ ಇರುವವರಿಗೆ 9 ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿದೆ. ಒಕ್ಕಲಿಗ ಸಮಾಜಕ್ಕೆ 4-5 ಸಿಕ್ಕಿದೆ. ಯಾವ ಸಾಮಾಜಿಕ ನ್ಯಾಯ? ಇಲ್ಲಿ ಜಾತಿ ಲೆಕ್ಕ ಮಾಡಿದ್ದು, ಜಾತಿವಾರು ಇದು ಸಿಕ್ಕಿರೋದು ಅಥವಾ ಹಿಂದುತ್ವದ ಆಧಾರದ ಮೇಲೆ ಸಿಕ್ಕಿರೋದು? ಇದು ಕಾಂಗ್ರೆಸ್ ಅಲ್ಲೂ ಬಹಳ ವ್ಯತ್ಯಾಸ ಇಲ್ಲ. ಅಲ್ಲಿ ಒಕ್ಕಲಿಗ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಲಿಂಗಾಯತ ಸಮಾಜಕ್ಕೆ 5-6 ಸೀಟು ಕೊಟ್ಟಿದ್ದಾರೆ. ಅಲ್ಲೂ ಈಡಿಗ ಸಮಾಜಕ್ಕೆ ನಮ್ದು 26 ಸಮಾಜಕ್ಕೆ 2 ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಒಟ್ಟು OBC EBCಗೆ 4 ಕಡೆ 5 ಕಡೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವುದಿಲ್ಲಿ ಆಗ್ತಾ ಉಂಟು? ಹಿಂದುತ್ವ ಅಂತ ಹೇಳಿದ್ರೆ ಬರೀ 4 ಜಾತಿ ಸಮಾಜವು, ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ, ಬಂಟ. ಇವತ್ತು
ಹಿಂದುತ್ವ ಅಂತ ಹೇಳುವ ಸಂಘ ಪರಿವಾರ, ಭಾರತೀಯ ಜನತಾ ಪಕ್ಷ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗ್ತದೆ. ಹಿಂದುತ್ವ ಅಂತ ಹೇಳಿದ್ರೆ ಬರೀ 4 ಜಾತಿ ಸಮಾಜ ಇರುವುದು, ಅಥವಾ ಸುಮಾರು ಒಂದು 250-300 ಸಮಾಜಗಳು ಒಟ್ಟು ಸೇರಿಕೊಂಡು, ಇದು ದಲಿತ ಸಮಾಜ ಎಲ್ಲ ಸೇರಿದ್ರೆ ಅದಕ್ಕಿಂತಲೂ ಹೆಚ್ಚಿನ ಸಣ್ಣ ಸಣ್ಣ ಸಮಾಜಗಳಾಗ್ತದೆ. ಆ ಎಲ್ಲ ಸಮಾಜಗಳು ಒಟ್ಟು ಸೇರಿಕೊಂಡು ಹಿಂದುತ್ವ ಆಗಿರುವಂಥದ್ದು. ಯಾರಿಗೆಲ್ಲಿ ನ್ಯಾಯ? ಯಾವುದರ ಆಧಾರದ ಮೇಲೆ ನಡೀತಾ ಇದೆ? ನಾನೆಲ್ಲ ಉತ್ತರ ಕೊಡಬೇಕಾದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವರೇ ಮೊನ್ನೆ ಕೊಟ್ಟಿರುವಂತಹ ಸೀಟುಗಳ ಆ ಹಂಚಿಕೆ ಆಧಾರದ ಮೇಲೆ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.